ಸ್ನೇಹ ಮಿಲನ ಕಲ್ಲಡ್ಕ ಇದರ 11ನೇ ವಾರ್ಷಿಕೋತ್ಸವವು ಮಂಚಿ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಕೊಳ್ನಾಡು ಸಾಲಿತೂರು ಲಯನ್ಸ್ ಕ್ಲಬ್ನ ಡಾಕ್ಟರ್ ಗೋಪಾಲ್ ಕೃಷ್ಣ ಆಚಾರ್ ಮಂಚಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಸ್ನೇಹ ದಿನದ ದಿನವೇ ಸ್ನೇಹಕೂಟ ಆಯೋಜನೆಗೊಂಡಿರುವುದು ವಿಶೇಷ. ಸ್ನೇಹ ಮಿಲನದ ಸದಸ್ಯರು ಸಮಾಜಕ್ಕೆ ತಮ್ಮಿಂದಾಗುವ ಸೇವೆ ನೀಡಿರುವುದು ಸಂತೋಷ ತಂದಿದೆ. ಈ ಸಂಸ್ಥೆ ಗಟ್ಟಿಯಾಗಿ ಬೆಳೆಯಲಿ. ಕೃಷ್ಣ ಸುಧಾಮರ ಸ್ನೇಹದಂತೆ ಉಳ್ಳವರು ಬಡವರು ಎನ್ನುವ ಭೇದವಿಲ್ಲದೆ ಉತ್ತಮ ಬಾಂಧವ್ಯ ಇದ್ದಾಗ ಸಂಘಟನೆ ಇನ್ನಷ್ಟು ಬಲಗೊಳ್ಳಲಿದೆ ಎಂದರು. ಹಾಗಾಗಿ ನೀವು ಅಲ್ಲಿ 11 ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ಮಾಡಿದ್ದೀರಿ 10 ವರ್ಷದಲ್ಲಿ ಅಂತೇಳಿ ಒಂದು ಸಣ್ಣ ಹಾಕಿದ್ದೀವಿ. ಹಾಗಾಗಿ ನೀವು ಸಹ ಸೇವೆಯನ್ನು ಮಾಡ್ತೀರಿ. ಬರೀ ನೀವು ಒಟ್ಟು ಮಾತ್ರ ಸೇರುವುದಲ್ಲ, ಸಮಾಜಕ್ಕೆ ನಿಮ್ಮಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದು ನನಗೆ ತುಂಬ ಸಂತೋಷ ತಂದಿದೆ. ಈ ಸಂಸ್ಥೆ ಅಲ್ಲಿ ಈಗ ಇವತ್ತು ಪ್ರಗತಿ ನನಗೆ ಸ್ವಲ್ಪ ಒಲಿದಿದೆ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ದಿವಸದಿಂದ ಮಳೆ ಬಂದು ನಾವು ಸಾಕಷ್ಟು ಜರ್ಜರಿತರಾಗಿತ್ತು. ಆದರೆ ಇವತ್ತು ಸ್ವಲ್ಪ ಬಿಸಿಲು ಉಂಟು. ಆದ ಕಾರಣ ಕೆಲವು ಬರಲಿಕ್ಕೆ ಇದಾಗಬಹುದು. ತೋಟಕ್ಕೆ ಬಂದು ಬಿಟ್ಟು ಕಲ್ಲಡ್ಕ ಮ್ಯೂಸಿಯಂನ ಸಂಸ್ಥಾಪಕ ಮೊಹಮ್ಮದ್ ಯಾಸಿರ್ ಕಲ್ಲಡ್ಕ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಇಂತಹ ಸಂಘಟನೆಯ ಮೂಲಕ ಹೃದಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ತನ್ನಿಂದಾಗುವ ಸಹಕಾರ ನೀಡುವುದಾಗಿ ಹೇಳಿದರು. ವ್ಯಕ್ತಿಯನ್ನು ನಾನು ನೆನಪಿಸಬೇಕಾಗ್ತದೆ. ಈ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಬೇರೆಯವರು ನನ್ನ ತಂದೆ, ಯಾಕೆಂದರೆ ಹಲಸಿನ ಹಣ್ಣು ಅಥವಾ ಮೀನು ಇಂಥದ್ದೆಲ್ಲ ಮಂಗಳೂರಿನಿಂದ ಸೈಕಲಲ್ಲಿ ತಂದು ಕಲ್ಲಡಕದಲ್ಲಿ ಮಾರ್ತಾ ಇದ್ದ ವ್ಯಕ್ತಿ ಅವರು. ನಂತರ ಬೀಡಿ ಉದ್ಯಮಕ್ಕೆ ನಿಂತು ಬೀಡಿ ಉದ್ಯಮದಲ್ಲಿ ಒಂದು ಕಟ್ಟಡವನ್ನು ಅದರಲ್ಲಿ ಸಿಕ್ಕಿದ ಒಂದು ಕಟ್ಟಡವನ್ನು ಕಲ್ಲಡಕದಲ್ಲಿ ಗೊತ್ತು, KS ಕಾಂಪ್ಲೆಕ್ಸ್. ಈ ಕಟ್ಟಡ ನಿರ್ಮಿಸಿದ ನಂತರ 93ರಲ್ಲಿ ಇನಾಗ್ರೇಷನ್ ಆಗಿದೆ. 93ರಲ್ಲಿ 2010ರಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. 2010 ಮೇ 11ಕ್ಕೆ. ಇಷ್ಟು ವರ್ಷಗಳ ಮಧ್ಯೆ ನಾನು ಯಾವಾಗಲೂ ಈ 93ರಲ್ಲಿ ಇನಾಗ್ರೇಷನ್ ಆದ ನಂತರ ಅವರ ಡೆತ್ ತನಕ ನಾನು ಯಾವಾಗಲೂ ಡೈಲಿ ಕಂಪನಿಗೆ ನಾನು ಬರ್ತಾ ಇದ್ದೆ. ನಾನು ಯಾವಾಗ ಬರುವಾಗಲೂ ಅವರು ಕಂಪನಿಯಲ್ಲಿ ಇರ್ತಾ ಇರಲಿಲ್ಲ. ಅವರು ಇರುವುದೇ ನಮ್ಮ ಈ ಬಿಲ್ಡಿಂಗ್ ಅವರೊಟ್ಟಿಗೆ. ಯಾರು ನಮ್ಮೊಟ್ಟಿಗೆ ಈ ರೆಂಟಲ್ಲಿ ಇದ್ದಾರೆ, ಈಗ ಈ ಸ್ನೇಹ ಮಿಲನದಲ್ಲಿ ಯಾರಲ್ಲಿ ಇದ್ದಾರೆ ಅವರೊಟ್ಟಿಗೆ ನಾವು ಮಿಂಗ್ಲಾಗ್ತಾ ಇದ್ದೇವೆ. ಸ್ನೇಹ ಮಿಲನ ಅಧ್ಯಕ್ಷ ವಿಶ್ವನಾಥ್ ಅಂಚನ್ ಅಧ್ಯಕ್ಷತೆ ವಹಿಸಿದ್ರು. ಕೇಶವ ಎಲ್ತಿಮಾರ್ ಅನಿಸಿಕೆ ವ್ಯಕ್ತಪಡಿಸಿದ್ರು. ಲೋಕಾನಂದ ಎಲ್ತಿಮಾರ್ ವಿಷಯ ಹೇಳ್ತಿದ್ರು, ನಾವು ಎಲ್ಲರನ್ನೆಲ್ಲ ಪ್ರಚಾರ ಇಲ್ಲದೆ ನಾವು ಸೇರಿ ಒಂದು ಸೇರುವಂಥದ್ದು. ಅದರಲ್ಲಿ ಉಳಿದ ಹಣವನ್ನು ಯಾರೋ ಬಡವರಿಗೆ ಕೊಡುವಂಥದ್ದು, ಅದರಲ್ಲಿ ಯಾವುದೇ ವಾಟ್ಸಪ್ಪು ಅದೇ ಇದರಲ್ಲಿ ಹಾಕದೆ ಒಂದು ಇದು ಮಾಡುವಂಥದ್ದು. ಕೆಲವು ನೋಡ್ತೇವೆ ನಾವು, ಯಾವುದೋ ಒಂದು 2,000 ಇಲ್ಲಿ 3,000 ಕೊಟ್ಟು ಅದನ್ನು ಚೆಕ್ ಕೊಟ್ಟು ಪ್ರಚಾರ ಮಾಡುವಂಥದ್ದು ಅಂಥದ್ದಿಲ್ಲ. ಅಂಥ ಸ್ನೇಹ ಮಿಲನ ಎಲ್ಲರನ್ನು ಸೇರಿಸಿ ಅದರಲ್ಲಿ ಜಾತಿ ಧರ್ಮ ಇಲ್ಲದೆ ನಡೆಯುವಂಥ ಕಾರ್ಯಕ್ರಮ, ಮತ್ತು ಒಟ್ಟಿಗೆ ಸೇರಿ ಆಡಿ ಮತ್ತು ಇದು ಮಾಡುವಂಥದ್ದು ಅಂಥ ಒಳ್ಳೆಯ ಕಾರ್ಯಕ್ರಮ. ಅದರಿಂದ ನಾನು ಕೂಡ ಅದರಲ್ಲಿ ಇದ್ದೇನೆ. ನೀವು ಕೂಡ ಪುಸ್ತಕ ಬನ್ನಿ ಅಂತ, ಹಾಗೆ ನಾನು ಕೂಡ ಬಂದಿದ್ದೇನೆ. ಸ್ಥಾಪಕ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯರಾದ ಪ್ರಶಾಂತ್ ಪೂಜಾರಿ ಬೊಳ್ಳಾಯಿ ಹಾಗೂ ಜಯಪ್ರಕಾಶ್ ರೈ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಳಿಕ ಸದಸ್ಯರಿಗೆ ವಿವಿಧ ಮನೋರಂಜನಾ ಆಟಗಳು ನಡೆದವು. ಸಮಾರೋಪ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಯಿತು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ. Tandoor Family Restaurant brings you Mangalorean Seafood Thali. More than 12 varieties of items available in Thali.
Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.